చేపదొండగా కిచి 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 ఇందా కుక్కర్ దూరంగానే మాట బలిపోయేది. 3 మాసం అయింది జవన్యం. ನಮಸ್ಕಾರ ಎಂಚೆಲ್ಲರು. ನಮಸ್ತೆ ಎಂಕಲ್ ಪುರಾಣಿಪುರ ತಿರುಗಿದುಪುರ ಬತ್ತದ ಕೈಕಾಲಪುರ ಬಸಲ ಆಗ್ತಂಡು ಇತ್ತ ಬಸಲ ಸರಿ ಮನ್ಪರಂತೆ ಅಡಿಗೆ ಮಂತಲ್ಲ ಅಂತ ಕ್ರಿಸ್ಪಿ ಎನರ್ಜಿ ದಿಕ್ಕಾರೆ ಈಗ ಅಂಜಲ್ ಫ್ರೈ ಮಂತ ರೆಡಿ ಆತ. ಓ ಫುಲ್ ಅಂಜಲ್ ಫುಲ್ अंजल इधर है, बनाली इधर है, बनल इधर है, ಅದಲ್ಲ ये कावल इधर है. इसके साथ हम हमारा कैलाश का शिव और लीला है. किधर है हे शिवा ये लीला. Welcome back to Ditch Vlog ಇಂಚೆಲ್ಲ ಪುರಕ್ಕುಲ್ಲ ಇಂಕ್ಲಿನಿ ಅಟಿಲ್ಕೋಣ ಬೈದ ಐತಾರ ಲಾಸ್ಟ್ ದಿನ ಇನಿ ಬಯ್ಯ ಇರ ಆಫೀಸ್ ದ ಜಾಗೆಗೆ ಬರಂಡು ರೂಮುಗು ಅಂಚಾದ ಇಂಗ್ಲೆಂಡ್ ಇತ್ತೆ ಬಂಜುಲ ತಿನ್ರ ಇಂಗ್ಲೆಂಡ್ ಅಡಿಗೆ ಮಂತಂದಲ್ಲ ನಾನು ಬಂದಲ್ಲ ಅಂಜಲಿನ ಫ್ರೈ ಮಂತಂದಲ್ಲ ಅಂಚಾದ ಎಣ್ಣೆ ಬಿಡೊಂದಿಲ್ಲೇರು ಎಣ್ಣೆ ಬಿಡ್ದು ಒಂಜಿ ಕೆಲವು ಬಗೆ ಆಂಡು ಕಜಿಪು ಕೋಜ ರೇಸಾಂಡು ಬೊಕ್ಕ ಒಂದು ಸ್ಪೆಷಲ್ ಐಟಮ್ ಬೊಕ್ಕ ತೊಜಿಪಾಗತ್ತೆ ತಿಂದು ವ್ಲಾಗ್ ಮಂಪದ ಇತ್ತ ಪಂಡ ಆಯ್ತು ಐಡಿಯಾನೇ ಇಜ್ಜಾಂಡು ಅವು ಆದು ಪೋಂಡು ಸೂಪರ್ ಆಗ್ತದೆ ಅದು ಪನ್ಪದ ಅದು ಮಂತದ ಅಂದು ಫಸ್ಟ್ ಆದ ಇತ್ತ ನೀ ಎಣ್ಣೆ ಬುಡಿಯರು ತಡಕಾಗ ಮುಂಜಾನೆ ಮಸಾಲ ಮಾತ ಮಂತ ರೆಡಿ ಬಂದು ದೀತೇರು ಆಯ್ತು ಒಟ್ಟಿಗೆ ಒಂದು ಎಂಕಲ ಸ್ಪೆಷಲ್ ದಾದ ಅಂದು ಪಂಪೆದೆ ನಿತಿನ್ ಬಾಯ್ ಫುಲ್ ಡಿಸ್ಕ್ರೈಬ್ ಮಂತ್ ಪಂಪೆದು ನಿತಿನ್ ಬಾಯ್ ದಾದ ಬನ್ಲೆ ದಾದ ವಿಷಯ ಬನ್ಲೆ ಮಸ್ಕ್ ಮೆಲನ್ ಉಂಡತ ಮಸ್ಕ್ ಮೆಲನ್ ಸ್ವೀಟ್ ಮೆಲನ್ ಚಿಪ್ಪಡ್ದು ಮನ್ಪ ಅದು ಜ್ಯೂಸ್ ಮನ್ಪರೆ ಹೋಯ ಜ್ಯೂಸ್ ಬಾರಿ ದಪ್ಪ ದಪ್ಪ ಆಂಡವು ಐದು ಕೊಜಂಟಿಂದ ಎತ್ತ ಅಂಕಲ್ ಆ ಕೊಜಂಟಿನ ದಾದ ಮನ್ಪುರ ನಿನ್ ಗೊತ್ತಾಯ್ತು ದಪ್ಪ ಪರೋಡ ತಿನ್ನೋಡ ಜ್ಯೂಸ್ ಅಡ್ಡ ನೀರ್ ಬರ್ತದೆ ಸೋಪು ಆ ಕೊಜಂಟಿದ್ದು ನಂಗೆ ಕ್ಯಾರೆಟ್ ಹಲ್ವಾ ಅಲ್ವಾ ಬಂತೀವಿ ಮಸ್ಕ್ ಮೆಲನ್ ಹಲ್ವಾ ಏನಾರ ಕೇಂದ್ರ ಫಸ್ಟ್ ಟೈಮ್ ಅಂತೀನಿ ನೆಕ್ಸ್ಟ್ ಟೈಮ್ ಎಂಗ್ಲಿ ಮನ್ಪುನ ಆಯ್ತು ವ್ಲಾಗ್ ಮನ್ಪು ಗೊತ್ತಿಜಾಂಡ ವೆಡ್ ಆಪ್ ವೆಜ್ ಅಂದು ಸೊ ಎನ್ನಂದೆ ಮಂತೀನಿ ಮಂತೀರಿ ಜನಕ್ಲು ಕ್ಯಾರೆಟ್ ಹಲ್ವಾ ಬಂದ್ಬಿಟ್ಟು ಅಂಚನೆ ಮಸ್ಕ್ ಮೇಲೆ ಕೊಜಂಟಿ ಹಲ್ವಾ ಮಸ್ಕ್ ಮೇಲೆ ಹಲ್ವಾ ಮತ್ತೆ ಬುಡಿಯರು ಇನ್ನ ಬೇಸು ಮಟನ್ ಬಿರಿಯಾನಿ ತುಲೆ ಎಂಕಲ್ ಏತು ಮೋಕೆ ಮಟನ್ ಬಿರಿಯಾನಿ ವೈದು ಜಾಬ್ ಏನ್ ಲೆಕ್ಕಡ ಲೆಕ್ಕಡ ತಿನಿಯಲ್ಲ ಅಮ್ಮನ ಬರಡಲ್ಲ ಅಂದ ಎಂಕ್ಲ ಹ್ಯಾಪಿ ಬರ್ಡೇ ಬನ್ಲೆ ಹ್ಯಾಪಿ ಬರ್ಡೇ ಬನ್ಲೆ ಎಂಕ್ಲ ಲೆಕ್ಕಡ್ಲ ವಿಶ್ ಯು ಹ್ಯಾಪಿ ಬರ್ಡೇ ಅಮ್ಮ ಎಸ್ ಎಂಕ್ಲ ಲೆಕ್ಕಡ್ಲ ದಿಚ್ ವ್ಲಾಗ್ ದಿಸ್ ಲೆಕ್ಕಡು ವಿಶ್ ಯು ಹ್ಯಾಪಿ ಬರ್ಡೇ ಹಾ ವೆರಿ ಗುಡ್ ಅದೇ ವಾವ್ ನಿಂಚಿನೆ ದಿಸ್ ಈಸ್ ಮಟನ್ ಗ್ರೇವಿ ಮಟನ್ ಅದ ವಿಡಿಯೋ ಮಾಡ್ತೀನಿ ಅಂದ ಅಂದೆ ಬನ್ನಿಯ ಒಂದು ಕ್ರೆಡಿಟ್ ಕೊಡು ಥ್ಯಾಂಕ್ ಯು ಸೋ ಮಚ್ ಮಟನ್ ಮಾಡ್ತೀನಿ ಗ್ರೇವಿ ಅವೇ ಮಾಸ ಬೇತ್ರೆ ಅದೇ ಥ್ಯಾಂಕ್ ಯು ಸೋ ಮಚ್ ಇಂಚನೆ ಪ್ರೀತಿ ಪಡ್ ಎಂಕ್ಲ ರವಿಯನ್ನೇ ಬತ್ತೇದು ರವಿಯನ್ನ ಎಂಕ್ಲೆ ಮುರಣಿ ತಿಂದ್ರೆ ಮಾತ ಕಂತು ಕೊಟ್ಟಿನ ರವಿಯನ್ನ ಮಲ್ಲ ಥ್ಯಾಂಕ್ ಯು ಸೋ ಮಚ್ ಬಕ್ಕ ಇರಂಚಿ ಉಲಾಯ್ ಬರೋಡ ಮುಂದೆ ಇಂಗ್ಲಂಜಿ ಬಂಗುಡೆದ ಒಂದು ಬಂಗುಡೆ ಸಾರಿ ಅಂಜಲ್ದ ಫ್ರೈ ಅವನೊಂದು ಈರ್ನೊಂಜಿ ತೂದು ಬಕ್ಕನ್ ಟೇಸ್ಟ್ ಬಂದದ್ದು ಕಮೆಂಟ್ ಮಾಡಿ ತೋರಡು ಹಾ ಅವಂದ ಈ ತೋರಾತರ ಮಾರ ಭಯಂಕರ ಮೋರ್ಡ್ ಮಾಸ ಇಂದಿಲ್ಲ ಜವನ್ಯನ ತಿನ್ನೋದಲ್ಲೇ ವೈತ ಸ್ವೀಟ್ ಮಾಡಿರಿ ನೀರು ಪಂಡ ಗ್ರೇಟ್ ಅಕ್ಕ ಫುಲ್ಕರ್ ಇದೆ ಚಿಪ್ಪರ್ ಭಯಂಕರ ದಾದೆ ಶೋಕ ಅದು ನಮ್ಮಲ್ಲಿ ಬಸ್ ಈರನ್ ಕುಕ್ಕು ಮಾರ ಈರನ್ ಕುಕ್ಕೆ ಗೋಂಕತ್ತ ಕುಕ್ಕ ಅವೇ
ಜ್ಯೂಸ್ ಫೇವರೇಟ್ ಅಂಚಂಕ ಇಪ್ಪತ್ತು ಊರು ಎಂಚಾಣ ಮಲ್ಲಿರ್ನ ಒಂಜಿ ನಾರ್ಮಲ್ ಹಾ ವಿಶೇಷ ದಾಲಜ್ಜ ಅದೇ ರಾಗ ಅದೇ ಹಾಡ ಅದೇ ಅಂದ ಓದಂತೆ ಸಮ ತರಕಾರಿ ಹಾ ಬೊಕ್ಕ ನಾನ್ ವೆಜ್ ನಾನ್ ವೆಜ್ ಸಮಾ ತಿಂದರು ಅದೇ ಸಮ್ಮ ತಿಂದರು ದಾದಾನ್ ರವಿ ಅನ್ನ ದಾ ಈತ ಬೇಜಾಡುಲ್ಲರು ಲತಕ್ಕ ಖುಷಿ ಟುಲ್ಲೆ ಟೆನ್ಷನ್ ಅನ್ಬೋಜಿ ಕಾಲ್ ಪಡ ಲತಕ್ಕ ಬೊಕ ವಿಶೇಷ ಮಲ್ಲೆ ನೀರೇ ಬರೋದಿಲ್ಲ ಮನೆ ಬೇದಾಲ ಬಚ್ಚ ಉಪವಾಸ ನೀರ್ಲ ಬರ್ರ ಇಲ್ಲಿ ಐಟಿ ಉಪವಾಸ ಇಡಲ್ಲಾರಾ ವೆರಿ ಗುಡ್ ಅವು ಖುಷಿ ಆಯ್ತು ನಾನೆಲ್ಲ ಇರೋದು ತೋರಾತ ಭಾರಿ ಖುಷಿ ಆಗ ನೀರ ಮೋನದವನಾಗ ಬಿಡ್ಕೇನೆ ಹೆಂಗೆ ನಾನು ಬಲ್ಚಟ್ಲಾಗಾತ ಅಂದಿ ಅವು ದಮ್ ಬಿರಿಯಾನಿ ಒಂದು ಪಿರಂಜಿ ಕಡೆ ಬೈದಿನ ದಮ್ ಬಿರಿಯಾನಿ ತಲೆ ಒಂದು ಬಂದ ಚಪಾತಿದ ಬಂದ ಮೈದಾದ ಬಂದದ್ದು ಕುಕ್ಕರ್ ತೂರಂಗನೆ ಮಾತ ಬಲಿಪೇರು ಹಾ ಬೊಕ್ಕ ವಿಶೇಷ ವಿಶೇಷ ದಾಲಜ್ಜಿ ಬೀಚು ನಾರ್ಮಲ್ ಫಂಕ್ಷನ್ ದಾಲಜ್ಜಿ ಮೇರೆ ಬರ್ತ ಬೋದಾಂಡ ಊರಿಗೆ ನಾನು ಊರಿಗೆ ಬರ್ಪೆ ದಾಂಪರ್ ಹೆಂಗೆ ಒಟ್ಟಿಗೆ ಒಬ್ಬನ ಪ್ಲಾನ್ ಇತ್ತಂದು ಏನನ್ನ ಬೇರೆ ಜೈನ ಯೂನಿಟಸ್ಕರ ನಮ್ಮ ಮಾತ ಪ್ಲಾನ್ ಮಾತ ಲಗಾಡಿ ಆಡ ಅದೇ ಮುಂಜಾನೆ ಒಟ್ಟಿಗೆ ಇಲ್ಲ ಪ್ಲಾನ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ದಸರಾಗೆ ಹೋಯ್ ದಾಂಪರ್ ಸರಿ ನೆಕ್ಸ್ಟ್ ದಸರಾ ಮದಿ ಮೇಲೆ ಉಂಟು ಎನ್ನ ಮದಿ ಮೇಲೆ ಉಂಟು ಬಲೆ ಮಾಡ್ತಾರಲ್ಲ ಮಿಗ್ಲಿ ಹಿಂಗೆ 4 ಮದುವೆ ಅಂತ ಕೊಡ್ತಾರ ಹಾಂ ಮನೆ ಒಂಜಿ ಮದುವೆ ಯಾವ್ದು 4 ಒಳ್ಳೆ ಅವ ನಿಲ್ಕದು ಮಾಡ್ತಲೆ ಲೀಲ ಸದ್ಯ ಒಂಜಿ ಬಟ್ಸದೆ ಮಾತಲ್ಲ ಒಪಿನಿಯನ್ ಅವೇ ಮಾರು ಬೇರೆ ಮಾತ ಮಂತಾರೆ ಈಗ ಬಿರಿಯಾನಿ ಇವಾಗ ತಿನ್ನೋಡತ್ತೆ ಗೊತ್ತಾಪನತೆ ಎಂಚು ತಿರೋಗ ಮಂತ ಕೊನೋಡ ಬಡ್ಸಾಪ ಅಂಚೆನೆ ಮದಿ ಮೇಲೆ 100% ಎಕ್ಸಾಂಪಲ್ ಸೂಪರ್ ಅದು ವಿಷಯ ಓಕೆ ಹಿಂಗೆ ಅಂಜಲಿ ಫೀಲ್ ರೆಡಿ ಆಂಡೆ ನಾನು ಟೇಸ್ಟ್ ಮಂತ್ ಬನ್ನೋಡು ಎಂಚ ಅದನ್ನ ಬನ್ನೋಡು ಹಾಂ ಐದು ಬೇಕಾ ಮಂಜೆ ಬ್ಲಾಗ್ ಏನು ಮಾಡ್ಕೋ ಹಾಂ ಹೀಗೆ ಇಂದು ಮಸ್ತ್ ಸಮಯ ನೀರು ಬರಂತೆ ಈಗಲ ಅಖಿಲ್ ಗೋನೆಗೆ ಹೌದಾ ಅವು ಮಲ್ಲೆ ಹಾಂ ಆತೆ ಎಂಕಲ್ ಬೇಲೆ ಮಂದಿ ಬೇಕಾ ಪರ್ಫೆಕ್ಟ್ ಬೇಲೆ ದಾಂಪಾರು ಹಾಂ ಕಾಯಿಪುವ ಬೆಕ್ಕು ಮಾತಮನ್ ಬದಲೆ ವಂಡರ್ಫುಲ್ ಜಾಬ್ ಬೈ ಮಿಸ್ಟರ್ ಶಿವ ಗಟ್ಟಿ ಟೀಮ್ ವರ್ಕ್ ಬಾಯ್ಸ್ನ ಟೀಮ್ ವರ್ಕ್ ಬಾರಿ ಅಡ್ಡೆ ಉಂಟು ಎಪ್ಪೊಂಡು ನೇರ್ಪೇರ ನೇರ್ಪೇರ ರಬ್ಬರ್ ಬ್ಯಾಂಡ್ నుంచి అగ్గిదగ్గిది కాసి కూలిపోయినా చీకం దాలా నాకు తిందినట్లే అయిపోయినా అగ్గినట్లే ಎಕ್ಸಾಂಪಲ್ ತಲ್ತಿದೆ ಬೆಟ್ಟುಮಾಡ ಅಲ್ಬದಿ ಬೆಟ್ಟ ಪೆಟ್ಟು ಬಂದರೆ ಆಸೋಯ್ತನ ಗ್ಯಾರಂಟಿ ಲಗಡಿ ಆಗ್ತದೆ ಒಂದು ವರ್ಷ ಬಿಟ್ಟು ಐಕ್ಕಿತ್ತೆ ಮಾತ ಅವಾಗ ಪಕ್ಕ ನೆನಪು ಹೋಗ್ನದು ಬಾಗುದಿಯರ ಆಗ್ಬಿಡ ಹೆಂಗತ್ತಿದ್ದಿ ರವಿಯನ್ನ ಎಸ್ ಬಾಯ್ಜಾನ್ ಎಂಚ ಅಂಜಲಿ 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 ಕಾಯ್ತದಾಂಡ್ ನನ್ನ ದಾದ ಎತ್ತನಲ್ಲ ಬಂಜಿಗೆ ಕೊರ್ಪನ ಸೇವೆ ಹಾಗೆ ಅಂಜಲಿ ಇತ್ತಲ್ಲ ಜೀವಡೆ ಉಂಡು ಫ್ರೆಶ್ ಐಸ್ ಇದು ಕುಮೇದಿದೆ ಅದಲ್ಲ ಇದು ಫ್ರೆಶ್ ಮಾರ್ಕೆಟಿಂಗ್ ತಂದದ್ದು ಅಲ್ಲ ಗಾಲ ಹಾಕಿ ತಂದದ್ದು ಅಲ್ವಾ ಓಕೆ ಇಂಕ್ ನನ್ನ ಮನಸ್ಸು ಪುನಃ ಬಡಾತು ಟ್ರೈ ಮಾಡಿ ಗಂಟೆ ಒಂದೇ ಆಂಡ್ ಇನ್ನಕ್ಕೆ ಈ ವ್ಲಾಗ್ ಎಂಡ್ ಮಂತಂದುಲ್ಲ See you next vlog. Bye bye. Bye.